ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಕಲಾಗಿದ್ದ ಸೂಚನಾ ಫಲಕವೊಂದು ಸದ್ಯ ವಿವಾದಕ್ಕೆ ಕಾರಣವಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ಘಟಕದಲ್ಲಿರುವ ಇಸಿಜಿ ರೂಮ್ನ ಬಾಗಿಲಲ್ಲಿ ಬುರ್ಕಾ ತೆಗೆದು ಒಳಗೆ ಬನ್ನಿ ಸೂಚನಾ ಫಲಕ ಹಾಕಲಾಗಿತ್ತು. ಇದೀಗ ಇದರ ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 2 ದಿನಗಳಿಂದ ಹರಿಬಿಡಲಾಗಿತ್ತು. ಪುತ್ತೂರು ಶಾಸಕರು ಇರುವ ವಾಟ್ಸಪ್ ಗ್ರೂಪ್ನಲ್ಲೂ ಈ ಪೋಸ್ಟ್ ಕಾಣಿಸಿಕೊಂಡಿತ್ತು. ಪೋಸ್ಟ್ ವೈರಲ್ ಆಗುತ್ತಿದ್ದಂತೆ ಹಾಕಲಾಗಿದ್ದ ಫಲಕ ತೆಗೆಯುವಂತೆ ಆಸ್ಪತ್ರೆಗೆ ಸಿಬ್ಬಂದಿಗಳ ಮೇಲೆ ಒತ್ತಡ ಹಾಕಲಾಗಿದೆ ಎಂಬ ಆರೋಪವು ಕೇಳಿಬಂದಿದ್ದು, ಈ ಹಿನ್ನೆಲೆ ಸೂಚನಾ ಫಲಕವನ್ನು ಆಸ್ಪತ್ರೆ ಸಿಬ್ಬಂದಿಗಳು ತೆರವುಗೊಳಿಸಿದ್ದಾರೆ. ಕಳೆದ 1 ವರ್ಷಗಳ ಹಿಂದೆಯೇ ಈ ಸೂಚನಾ ಫಲಕ ಹಾಕಲಾಗಿತ್ತು. ಇದೀಗ ಬುರ್ಕ ತೆಗೆಯದೆ ಇಸಿಜಿ ಮಾಡುವುದು ಹೇಗೆಂದು ಗೊಂದಲದಲ್ಲಿರುವ ಆಸ್ಪತ್ರೆ ವೈದ್ಯರು ಮತ್ತು ನರ್ಸುಗಳು ಇದ್ದಾರೆ. ಈ ನಡುವೆ ಚಿಕಿತ್ಸೆಯಲ್ಲೂ ಧರ್ಮವನ್ನು ಎಳೆತರುವಂತಹ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಈ ವಿವಾದಕ್ಕೆ ಸಂಬಂಧಿಸಿದಂತೆ ಪುತ್ತೂರು ನಗರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೋನು ಬಪ್ಪಲಿಗೆ ಪ್ರತಿಕ್ರಿಯೆ ನೀಡಿದ್ದು, ನಮ್ಮ ಸಮುದಾಯದವರೇ ಆದ ಝೈನಾಬಾ ಡಾಕ್ಟರ್ ಬಳಿ ಇರೋ ಸೂಚನಾ ಫಲಕ ಇದಾಗಿದ್ದು, ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಡಾಕ್ಟರ್ಗಳೇ ಅಲ್ಲಿ ಹಚ್ಚಿದ್ದಾರೆ. ಅದಲ್ಲದೆ ಅವರೆಲ್ಲರೂ ಹಿಜಾಬ್ ಧರಿಸಿಯೇ ಡ್ಯೂಟಿ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಇಸಿಜಿಗೆ ತೆರಳುವ ಸಂದರ್ಭ ಬುರ್ಕ ತೆಗೆದು ಹೋಗಬೇಕಾಗುತ್ತದೆ. ದೊಡ್ಡ ಅಪಘಾತದ ಸಂದರ್ಭ ಅಥವಾ ಇಸಿಜಿ ಸಂದರ್ಭದಲ್ಲಿ ಮಾತ್ರ ಬುರ್ಕ ತೆಗೆಯಬೇಕಾಗುತ್ತದೆ. ಬುರ್ಕ ತೆಗೆದೇ ಇದ್ದಲ್ಲಿ ಚಿಕಿತ್ಸೆ ನೀಡುವುದು ಹೇಗೆ? ಇಸಿಜಿ ಮಾಡುವುದು ಹೇಗೆ? ಅಂತಹ ಸಂದರ್ಭದಲ್ಲಿ ಮಾತ್ರ ಬುರ್ಕ ತೆಗೆಯಬೇಕಾಗುತ್ತದೆ ಎಂದು ಅವರು ಇದ್ಯಾವುದೋ ಕೋಮು ಭಾವನೆಯಲ್ಲಿ ಹಾಕಿದಂತಹ ಸೂಚನಾ ಫಲಕವಲ್ಲ. ಕಾಮಾಲೆ ಕಣ್ಣಿಗೆ ಎಲ್ಲವೂ ಹಳದಿ ಎಂಬಂತೆ ಕೆಲವರು ಪೋಸ್ಟ್ ವೈರಲ್ ಮಾಡಿದ್ದಾರೆ. ಆಸ್ಪತ್ರೆಯ ಒಳಗಡೆ ಬುರ್ಕ ಧರಿಸಿ ಹೋಗಬಹುದು, ಆದರೆ ಇಸಿಜಿಗೆ ಹೋಗುವ ಸಂದರ್ಭ ಬುರ್ಕ ತೆಗೆದು ಹೋಗಬೇಕು ಎಂದು ಮೋನು ಬಪ್ಪಲಿಗೆ ಸ್ಪಷ್ಟನೆ ನೀಡಿದ್ದಾರೆ. ಅದು ನಿನ್ನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಹಾಸ್ಪಿಟಲ್ನ ಒಳಗೆ ರೋಗಿಗಳ ವಾರ್ಡ್ನ ಒಳಗೆ ಒಂದು ರೂಮ್ ಇದೆ. ಅಲ್ಲಿ ಇಸಿಜಿ ರೂಮ್ ಮತ್ತು ಬ್ಯಾಂಡೇಜ್ ಸ್ಟಿಚಿಂಗ್ ಹಾಕುವ ರೂಮ್ ಎಲ್ಲ ಇದೆ. ಅದರಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಬುರ್ಕ ತೆಗೆದು ಒಳಗೆ ಬನ್ನಿ. ಮೊದಲು ಅದರ ಮೇಲೆ ಹರೀಶ್ ಅಂತದ್ದು ಡಾಕ್ಟ್ರದ್ದು ಇದಿದೆ. ನಿಜವಾಗ್ಲೂ ಇದು ಹರೀಶ್ ಡಾಕ್ಟ್ರಿಗೆ ಇದು ಏನು ಸಂಬಂಧ ಇಲ್ಲ. ಅವರು ಆಯುಷ್ಮಾನ್ ಇದರಲ್ಲಿ ವರ್ಕ್ ಮಾಡೋರು, ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ. ಅದು ಅವರ ಹೆಸರು ಮೇಲೆ ಹಾಕಿದ್ರು. ಆಯುಷ್ಮಾನ್ಗೆ ಬೇಕಾದರೆ ಕಾಲ್ ಮಾಡಿ ಅಂತೇಳಿ ಅವರ ನಂಬರ್ ಹಾಕಿದ್ರು. ಸುಮಾರು ಜನ ಈ ವಿಷಯ ಅದು ಯಾರೋ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಹಾಕಿದ್ರು. ಅದು ಫುಲ್ ವೈರಲ್ ಆಗಿತ್ತು. ಡಾಕ್ಟ್ರಿಗೆ ಸಹ ಕಾಳು ಕೆಲವರು ಮಾಡಿದ್ರಂತೆ. ಆ ಡಾಕ್ಟ್ರ್ ವಿಷಯ ಹೇಳಿದ್ದಾರೆ. ಮತ್ತು ನಮಗೂ ಗ್ರೂಪಲ್ಲಿ ಹಾಕುವಾಗ ನಾನೊಂದು ಅದಕ್ಕೆ ಸೃಷ್ಟೀಕರಣ ಕೊಟ್ಟಿದ್ದೆ. ಇನ್ನು ವಿಷಯ ಏನಂದರೆ, ಅಲ್ಲಿ ಅದು ಬುರ್ಕ ತೆಗೆದು ಒಳಗೆ ಬಂದಂತೇಳಿ ಹಾಸ್ಪಿಟಲ್ ಎದುರುಗಡೆ ಹಾಕಿದ ಬೋರ್ಡ್ ಅಲ್ಲ. ಆ್ಯಕ್ಚುಲಿ ಅಲ್ಲಿ ನಮ್ಮ ಮುಸ್ಲಿಮ್ಸಿಗೆ ನಾವೇ ತುಂಬ ಜನಕ್ಕೆ ಯಾವ್ದು ಬೇಕಾದ ಟ್ರೀಟ್ಮೆಂಟ್ ನಮಗೆ ಕೊಡಿಸ್ಲಿಕ್ಕೆ ಆಗ್ತದೆ. ಅಲ್ಲಿ ಎಲ್ಲರಿಗೂ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಿದೆ. ಮತ್ತು ಇಂಥ ಒಂದು ಸರಿಯಾದ ರೀತಿಯಲ್ಲಿ ಹೋಗ್ತಿರುವಾಗ ಸುಮ್ಮನೆ ಕೆಲವೊಂದು ವಿಚಾರ ವಿವಾದವಾಗೋದು ಯಾಕಂತೇಳಿ ನಾನು ಅಲ್ಲಿ ಒಂದು ಸೃಷ್ಟೀಕರಣ ಕೊಟ್ಟೆ. ಯಾಕಂದರೆ ಒಳಗಡೆ ಸ್ಟಿಚಿಂಗ್ ರೂಮು, ಬ್ಯಾಂಡೇಜ್ ರೂಮು ಮತ್ತು ಇಸಿಜಿ ರೂಮು. ಈಗ ನಾವು ಗಂಡಸರೇ ಯಾರಾದರೂ ಕರ್ಕೊಂಡು ಹೋದರೆ ಇಸಿಜಿ ರೂಮು ಶರ್ಟ್ ಬಿಚ್ಚಿ ಬನ್ನಿ ಅಂತ ಹೇಳ್ತಾರೆ. ಮತ್ತು ನಮ್ಮ ಮುಸ್ಲಿಮ್ಸ್ ಯಾರೋ ಒಳಗೆ ಹೋಗುವಾಗ ಬುರ್ಕ ತೆಗೆದು ಬನ್ನಿ ಅಂತ ಸ್ಪಾಟಲ್ಲಿ ಆವಾಗ ಹೇಳಲಿಕ್ಕಾಗ ನಮ್ಮ ಝೈನಬಾ ಡಾಕ್ಟ್ರೆಲ್ಲ ಅಲ್ಲಿದ್ದಾರೆ. ಅವರೇ ಆ್ಯಕ್ಚುಲಿ ಇದು ಮಾಡಿಸಿರೋದು. ಮತ್ತು ನಮ್ಮ ಡಾಕ್ಟ್ರು ತುಂಬ ಜನ ಇದ್ದಾರೆ ಅಲ್ಲಿ. ಸ್ಪಾಟಲ್ಲಿ ಹೇಳಿದರೆ ಕೆಲವರಿಗೆ ಕೋಪ ಬರ್ತದೆ, ಬುರ್ಕ ತೆಗೀರಿ ಅಂತೇಳಿ. ಅದಕ್ಕೆ ಅವರೊಂದು ಸ್ಟಿಕ್ಕರ್ ಹಾಕಿದ್ರು. ಅದನ್ನು ನಾವು ಗಮನಿಸಲಿಲ್ಲ. ಆ ಸ್ಟಿಕ್ಕರ್ ಹಾಕಿದ್ದು ಕೆಲವೊಂದು ಫೋಟೋ ತೆಗೆದು ವಿವಾದವಾಗಿತ್ತು. ಆಗ ನಾವೊಂದು ಸೃಷ್ಟೀಕರಣ ಕೊಟ್ಟಿದ್ದೆ, ಈ ಥರ ಅಂತೇಳಿ. ಅದು ಮತ್ತೆ ಫುಲ್ ವಾಟ್ಸಪ್ಪಲ್ಲಿ ಹಾಕಿ ವೈರಲ್ ಆಯಿತು. ವೈರಲ್ ಆಗಿ ಅದನ್ನು ಡಾಕ್ಟ್ರುಗಳ ಮತ್ತು ಇದು ವಿವಾದ ದೊಡ್ಡದಾಗೋದು ಬೇಡ ಅಂತೇಳಿ ಬೇರೆಯವರು ಕಾಲ್ ಮಾಡಿ ಅದು ತೆಗೆದಿದ್ದಾರೆ. ಈಗ ಆ ವಿಚಾರ ಯಾವುದಿಲ್ಲ. ಅಲ್ಲಿ ನಿಜವಾಗ್ಲೂ ಆ ಥರ ಯಾವುದು ಕೋಮು ಭಾವನೆ ಯಾವುದು ನಡೀತಾ ಇಲ್ಲ. ನಮ್ಮ ಸರ್ಕಾರ ಈಗ ಕೆಲವೊಂದು ಡಾಕ್ಟರ್ಸ್ ಇದೆ, ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾರೆ. ಎಷ್ಟು ಗಂಟೆ ರಾತ್ರಿ ಹೋದರೂ ನಮಗೆ ಇದು ಬೇಕಾದ ರೀತಿಯ ರೆಸ್ಪಾನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಅದಕ್ಕೆ ಅದೊಂದು ಸುಮ್ಮನೆ ವಿವಾದ ಆಗೋದು ಬೇಡ ಅಂತೇಳಿ ನಾವು ಸೃಷ್ಟೀಕರಣ ಕೊಟ್ಟಿದ್ದೇವೆ.